ಟ್ರಾಫಿಕ್ನಲ್ಲಿ ಸಿಲುಕಿ ಎದೆನೋವಿನಿಂದ ನರಳಾಡುತ್ತಿದ್ದ ವ್ಯಕ್ತಿಗೆ ಇಬ್ಬರು ನರ್ಸ್ಗಳು ಪುನರ್ಜನ್ಮ ನೀಡಿರುವ ಘಟನೆ ಕೇರಳದ ಎರ್ನಾಕುಲಂನಲ್ಲಿ ನಡೆದಿದೆ. ಸಿನೋಜ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಈ ವೇಳೆ ಅವರೇ ಕಾರು ಚಲಾಯಿಸಿಕೊಂಡು ಆಸ್ಪತ್ರೆಗೆ ಹೊರಟಿದ್ದರು. ಆದರೆ ಟ್ರಾಫಿಕ್ ಮಧ್ಯೆ ಸಿಲುಕಿದಾಗ ಕಾರಿನ ಹೈಜಾರ್ಡ್ ಲೈಟ್ಸ್ ಆನ್ ಮಾಡಿ ರಸ್ತೆಯ ಬದಿಗೆ ಚಲಿಸಲು ಯತ್ನಿಸಿದ್ದಾರೆ. ಇದರಿಂದ ಅನುಮಾನಗೊಂಡ ರಂಜಿತ್ ಕಾರಿನ ಬಳಿ ಬಂದು ವಿಚಾರಿಸಿದಾಗ ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ಗೊತ್ತಾಗಿದೆ. ತಕ್ಷಣವೇ ರಂಜಿತ್ ಮತ್ತು ಅವರ ಸ್ನೇಹಿತ ಮೊಹಮ್ಮದ್ ಅಲಿ ಟ್ರಾಫಿಕ್ ಕ್ಲಿಯರ್ ಮಾಡಲು ಯತ್ನಿಸಿದ್ದು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರು. ಆದರೆ ಸಿನೋಜ್ ಅವರ ಸ್ಥಿತಿ ಗಂಭೀರವಾಗುತ್ತಿದ್ದಂತೆ ರಂಜಿತ್ ಅವರು ಖಾಸಗಿ ಬಸ್ನತ್ತ ಧಾವಿಸಿ ಬಸ್ಸಿನಲ್ಲಿ ಯಾರಾದರೂ ಆರೋಗ್ಯ ಕಾರ್ಯಕರ್ತರು ಅಥವಾ ನರ್ಸ್ಗಳು ಇದ್ದೀರಾ ಎಂದು ಕಿರುಚಾಡಿದ್ದಾರೆ. ಈ ವೇಳೆ ನರ್ಸ್ ಅಂಜಲಿ ಬೈಜು ಹಾಗೂ ನರ್ಸಿಂಗ್ ವಿದ್ಯಾರ್ಥಿನಿ ಆದ್ರಾ ರಾಜು ತಕ್ಷಣವೇ ಬಸ್ಸಿನಿಂದ ಇಳಿದು ಸಿನೋಜ್ ಅವರಿಗೆ ಸಿಪಿಆರ್ ನೀಡಿ ರಕ್ಷಿಸಿ ಅವರನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ತಪಾಸಣೆ ನಡೆಸಿದ ವೈದ್ಯರು ಸಿನೋಜ್ ಅವರ ರಕ್ತನಾಳಗಳಲ್ಲಿ ತೀವ್ರ ಅಡಚಣೆ ಇರುವುದು ಪತ್ತೆಯಾಗಿದೆ ಎಂದು ತಿಳಿಸಿದ್ದಾರೆ. ಇತ್ತ ಸಿನೋಜ್ ಕುಟುಂಬಸ್ಥರು ಜೀವ ಉಳಿಸಿದ ಅಪರಿಚಿತ ದೇವದೂತರಿಗೆ ಧನ್ಯವಾದ ಹೇಳಲು ನಮ್ಮ ಬಳಿ ಪದಗಳೇ ಇಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ.